ಉಳಿವಿಗಾಗಿ ಈ ವೇದಿಕೆ ಸಿದ್ಧವಾಗುತ್ತಿದೆ. ವಿಷಯ ಗಡಿನಾಡಿನ ಸಮಸ್ಯೆ ಹಾಗೂ ಸವಾಲುಗಳು. ಕರ್ನಾಟಕ ರಾಜ್ಯದ ಗಡಿಭಾಗ ಕಾಸರಗೋಡಿನ ಕನ್ನಡಿಗರಿಗೆ ಕನ್ನಡದ ಉಳಿವಿಗಾಗಿ ನೈತಿಕ ಬೆಂಬಲ ನೀಡಿ ಕನ್ನಡತನವನ್ನು ಬಲಗೊಳಿಸುವುದು, ಗಡಿಭಾಗದ ಜನರ ಭಾವನೆಗಳಿಗೆ ಸ್ಪಂದಿಸಿ ಸಾಂಸ್ಕೃತಿಕ ಹೊಂದಾಣಿಕೆ ಮಾಡಿಕೊಳ್ಳುವುದು, ಇಂಥವೆಲ್ಲ ಧ್ಯೇಯೋದ್ದೇಶಗಳೊಂದಿಗೆ ಗಡಿನಾಡ ಕನ್ನಡ ಉತ್ಸವ 2023 ಇಲ್ಲಿ ಅನಾವರಣಗೊಳ್ಳುತ್ತಿದೆ. ಭಾಷೆ ಹಾಗೂ ಶಿಕ್ಷಣದ ಬಗ್ಗೆ ಗಡಿನಾಡಿನಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದೀಗ ನಡೆಯಲಿರುವ ವಿಚಾರಗೋಷ್ಠಿ ಅತ್ಯಂತ ಮಹತ್ವದ್ದು ಅನ್ನಿಸಿಕೊಳ್ಳುತ್ತದೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದವರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದವರು ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಯಾಗಿ, ಪ್ರವಚನಕಾರರಾಗಿ, ಲೇಖಕರಾಗಿ, ಕೃತಿರಚನಾಕಾರರಾಗಿ, ಉತ್ತಮ ಮಾತುಗಾರರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ, ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರಾಗಿ ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡವರು. ಶ್ರೇಷ್ಠ ಸಾಹಿತಿಯಾಗಿರುವ ಇವರು ಅನೇಕ ಕೃತಿಗಳನ್ನು ಹಾಗೂ ಕವಿತೆಗಳನ್ನು ಬರೆದವರು. ಓರ್ವ ನಾಟಕ ರಚನಾಕರ್ತರು ಹೌದು. ಇದೀಗ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಭಾಷೆಯ ಬಗ್ಗೆ ಈ ವೇದಿಕೆಯಲ್ಲಿ ವಿಚಾರಗಳನ್ನು ಮಂಡಿಸಲಿರುವವರು ಡಾಕ್ಟರ್ ರತ್ನಾಕರ ಮಲ್ಲಮುಲೆಯವರು, ಸಹ ಪ್ರಾಧ್ಯಾಪಕರು, ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಸರಕಾರಿ ಮಹಾವಿದ್ಯಾಲಯ, ಕಾಸರಗೋಡು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶಿಕ್ಷಣದ ಬಗ್ಗೆ ವಿಚಾರಗಳನ್ನು ಮಂಡಿಸಲಿರುವವರು ಶ್ರೀ ಕಾರ್ತಿಕ್ ಪಡ್ರೆಯವರು, ಕನ್ನಡದಲ್ಲಿ MA ಪದವೀಧರರು, ಸರಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ BEd ವ್ಯಾಸಂಗ ಮಾಡುತ್ತಿದ್ದಾರೆ. ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿ, ವಿಮರ್ಶಾತ್ಮಕ ಬರವಣಿಗೆಯಲ್ಲಿ ಆಸಕ್ತಿ. ಇದೀಗ ಇವರೆಲ್ಲರನ್ನು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ದೇರಳಕಟ್ಟೆಯ ನಿಟ್ಟೆ AB ಶೆಟ್ಟಿ ದಂತ ಕಾಲೇಜಿನಲ್ಲಿ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸುತ್ತಿರುವ ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನದ ಸಂಚಾಲಕರಾಗಿರುವ ಶ್ರೀ ದಾಮೋದರ ಶೆಟ್ಟಿ ಕುಂಜತ್ತೂರ್ರವರು. ಇತಿಹಾಸದಲ್ಲಿ ಅಚ್ಚಳಿಯದೆ ದಾಖಲಾಗುತ್ತಿರುವಂತಹ ಒಂದು ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ನಾವು ನಿರೀಕ್ಷಿಸಿರಲಿಲ್ಲ ಕನ್ನಡಮ್ಮನ ಈ ಸೇವೆಯನ್ನು ಈ ಒಂದು ಸ್ಥಳದಲ್ಲಿ ನಾವು ಮಾಡುವಂತಹ ಸಂದರ್ಭ, ಸ್ಥಿತಿವಿಶೇಷಗಳು ನಮಗೆ ಸಿಗುತ್ತದೆ ಅನ್ನುವಂಥದ್ದು ನಾವು ಯಾವತ್ತೂ ನಿರೀಕ್ಷಿಸಿರಲಿಲ್ಲ. ಬಹುಶಃ ಅಧ್ಯಕ್ಷರಾಗಿರುವಂತಹ ಶ್ರೀನಾಥ್ ಅವರು ನನ್ನನ್ನು ಸಂಪರ್ಕ ಮಾಡಿದ ತಕ್ಷಣ ನನಗೆ ಎಲ್ಲಿಲ್ಲದ ಒಂದು ಸಂತೋಷ ಉಂಟಾಯಿತು. ಯಾಕಂತ ಹೇಳಿದ್ರೆ ಆ ಕನ್ನಡಮ್ಮನ ಸೇವೆಯನ್ನು ಮಾಡುವಂತಹ ಭಾಗ್ಯ ಈ ಸಂದರ್ಭದಲ್ಲಿ ನನಗೆ ಒದಗುವಂತಲ್ವಾ ಅಂತೇಳಿ. ಬಹುಶಃ ನನ್ನದಾಗಿರ್ತಕ್ಕಂತಹ ಕೆಲವೊಂದು ಬರವಣಿಗೆಯಲ್ಲಿ ಕನ್ನಡಮ್ಮನ ಸೇವೆ ಮಾಡಿದರೂ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ಅವಕಾಶಗಳು, ಸಂದರ್ಭಗಳು ಸಿಗದೇ ಇರುವಂತಹ ಈ ಹೊತ್ತಲ್ಲಿ ಶ್ರೀನಾಥನವರ ಮೂಲಕ ಆ ಸೇತುವೆಯಂತೆ ನನಗೊಂದು ಸಂಪರ್ಕ ದೊರಕಿದಿರುವಂಥ ಬಹಳ ಸಂತೋಷ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಹೆಚ್ಚು ಹೊತ್ತನ್ನು ನಾನು ತಗೊಳ್ಳಿಕ್ಕೆ ಬಯಸ್ತಾ ಇಲ್ಲ. ಈಗಾಗಲೇ ತುಂಬಾ ತಡ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮಗೆ ವಿಚಾರ ವಿಮರ್ಶೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇರುವಂತಹ ಇಂದಿನ ಗಡಿನಾಡಿನ ಸಮಸ್ಯೆ ಮತ್ತು ಸವಾಲುಗಳನ್ನಂಥ ವಿಚಾರದ ಬಗ್ಗೆ ತಮ್ಮ ವಿಚಾರ ಮಂಡನೆಯನ್ನು ಮಾಡತಕ್ಕಂತಹ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ನಮ್ಮೆಲ್ಲರ ದಕ್ಷಿಣ ಕನ್ನಡ, ಕಾಸರಗೋಡು ಮತ್ತು ಇನ್ನು ಉಡುಪಿ ಜಿಲ್ಲೆಯ ಎಲ್ಲ ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಎಲ್ಲರ ಬಗ್ಗೆ ಅತ್ಯಂತ ಗೊತ್ತಿರುವಂತಹ ವ್ಯಕ್ತಿ ಬಗ್ಗೆ ನಾನು ಹೆಚ್ಚು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಒಬ್ಬ ಸಂಘಟಕನಾಗಿ ಸಾಹಿತ್ಯದ ತನ್ನ ಕೆಲಸದ ಮೂಲಕ ಹೆಚ್ಚು ಸುಪರಿಚಿತರಾಗಿದ್ದುಕೊಂಡು ಅದೇ ರೀತಿ ಯಕ್ಷಗಾನ ರಂಗದಲ್ಲಿ ಅರ್ಥಧಾರಿಯಾಗಿ ಇನ್ನೂ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲರ ಜೊತೆಗೆ ನಮ್ಮೆಲ್ಲರ ಒಬ್ಬರಾಗಿರುವಂತಹ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ಇವತ್ತಿನ ಈ ವಿಚಾರ ವಿಮರ್ಶೆಯನ್ನು ಮಾಡಲಿಕ್ಕಿದ್ದಾರೆ. ಅವರ ಆ ಮಾತಿನ ಔನ್ನತ್ಯವನ್ನು ನಾವು ಈ ಒಂದು ಸಂದರ್ಭ ನೋಡಲಿಕ್ಕಿದ್ದೇವೆ. ಅದನ್ನು ಆಳಿಸುವಂತಹ ಸುಸಂದರ್ಭ ನಮಗೆ ಈ ಕ್ಷಣದಲ್ಲಿ ಸಿಕ್ಕಿದೆ ಅನ್ನುವಂತಾಗಿ ನಾನು ಅತ್ಯಂತ ಸಂತೋಷವನ್ನು ಹೆಮ್ಮೆ ಪಡುತ್ತಾ ಅವರನ್ನು ಅತ್ಯಂತ ಆತ್ಮೀಯ ನಾನು ಈ ಸಭೆಗೆ ಈ ವಿಚಾರ ವಿಮರ್ಶೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಆತ್ಮೀಯರಾಗಿರುವಂತಹ ರತ್ನಾಕರ ಮಲ್ಲಮುಲೆಯವರು ಸ್ವಲ್ಪ ಸಾಹಿತ್ಯದ ಜೊತೆಗೆ ನಾನು ಸಹ ಜೊತೆಗೆ ಸಂಪರ್ಕವನ್ನು ಪಡ್ಕೊಂಡಿದ್ದೆ ಬೇರೆ
ಕೆಲವು ಸಂಘಟನೆಗಳ ಮೂಲಕ ಕನ್ನಡ ಭಾಷೆಯನ್ನು ಕಾಸರಗೋಡಿನಲ್ಲಿ ಅದರ ಸಂಶೋಧನೆ ನಡೆಸುವುದರ ಮೂಲಕ ಅದನ್ನು ವಿಸ್ತೃತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಿರುವಂತಹ ಒಬ್ಬ ಸಂಶೋಧಕ, ಲೇಖಕ, ನೂರಾರು ಲೇಖನಗಳನ್ನು ಬರೆದು ಎಲ್ಲ ಜನಮಾನಸದಲ್ಲಿ ತಾನು ಅಚ್ಚಳಿಯದೆ ನಿಂತಿರುವಂಥ ಒಬ್ಬ ವ್ಯಕ್ತಿ. ಕನ್ನಡದ ಬಗ್ಗೆ ಅತ್ಯಂತ ಹೆಚ್ಚು ಕರ್ತವ್ಯವನ್ನು, ಕೆಲಸವನ್ನು ಕಾಸರಗೋಡಿನ ಈ ಮಣ್ಣಿನಲ್ಲಿ ಮಾಡುತ್ತಾ ಕನ್ನಡಿಗರಿಗೆ ಅತ್ಯಂತ ಅಭಿಮಾನಿಯಾಗಿದ್ದುಕೊಂಡಿರುವಂತಹ ಡಾಕ್ಟರ್ ರತ್ನಾಕರ್ ಮಲ್ಲಮೂಲೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಶಿಕ್ಷಣದ ಬಗ್ಗೆ ಇವತ್ತು ನಮ್ಮ ಮುಂದೆ ವಿಚಾರ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ವಿದ್ಯಾರ್ಥಿ ಶ್ರೀ ಕಾರ್ತಿಕ ಪಡ್ರೆ ಅವರು. ಕಾರ್ತಿಕ ಪಡ್ರೆ ಅವರನ್ನು ಸಹ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಂಥ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ ಮತ್ತು ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಆತ್ಮೀಯ ಕನ್ನಡಮ್ಮನ ತಾಯಿಯ ಮಕ್ಕಳಿಗೆ ವಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಈ ವಿಚಾರಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಕುಕ್ಕುವಳ್ಳಿ ಸರ್ ಅವರಿಗೆ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಅವರ ಅನೇಕ ತಾಳಮದ್ದಳೆಗಳನ್ನಾಗಿರಬಹುದು, ಸಂದರ್ಶನಗಳನ್ನಾಗಿರಬಹುದು ಯೂಟ್ಯೂಬ್ಗಳಲ್ಲಿ ನೋಡಿ ಆ ತಾಳಮದ್ದಳೆ ಅರ್ಥಗಾರಿಕೆಯನ್ನು ಮತ್ತೊಮ್ಮೆ ನಾನು ಅನೇಕ ಬಾರಿ ನೋಡಿದವ. ಅವರ ಜಾಂಬವತಿ ಕಲ್ಯಾಣದೊಂದು ಬಲರಾಮನ ಪಾತ್ರವನ್ನು ನಾನೊಂದು 3-4 ಸಲ ನೋಡಿದ್ದೇನೆ ಸರ್. ಅಂತೆ ವೇದಿಕೆಯಲ್ಲಿರುವಂತಹ ಗುರುಗಳಾದಂತಹ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಸರ್ ಅವರು, ನಾನು ಇವತ್ತಿಲ್ಲಿ ವೇದಿಕೆಯಲ್ಲಿ ನಿಂತು ಹೀಗೆ ಮಾತನಾಡ್ತಿದ್ದೇನೆ ಅಂತ ಹೇಳಿದರೆ ಅದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿ ಪ್ರೋತ್ಸಾಹದಾಯಿಯಾಗಿರುವವರು ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಸರ್ ಅವರು. ಅವರಿಗೆ ಕೂಡ ಅತ್ಯಂತ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ವೇದಿಕೆಯ ಮುಂಭಾಗದಲ್ಲಿ ಪ್ರೊಫೆಸರ್ ಮೂಡಿತಾಯ ಸರ್ ಅವರಿದ್ದಾರೆ, ಕುಂಬಳೆ ಸರ್ ಅವರಿದ್ದಾರೆ, ಕಂಡಿಗೆ ಸರ್ ಅವರಿದ್ದಾರೆ, ಹಾಗೆ ಎಲ್ಲ ಹಿರಿಯರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳನ್ನು ನಾನು ತುಂಬ ಸೀಮಿತ ಪದಗಳೊಳಗೆ ಕಟ್ಟಿಹಾಕುವಂತಹ ಪ್ರಯತ್ನವನ್ನು ಮಾಡ್ತೇನೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದಂತಹ ಕಾಲದಲ್ಲಿ ಕಾಸರಗೋಡಿನಲ್ಲಿ ಅನೇಕ ಹೋರಾಟಗಳು ನಡೆದವು. ಅದು ಪ್ರತ್ಯಕ್ಷ ರೂಪದಲ್ಲಾಗಿರಬಹುದು, ಪರೋಕ್ಷ ರೂಪದಲ್ಲಾಗಿರಬಹುದು. ಈ ನಡೆದಂತಹ ಅನೇಕ ಹೋರಾಟಗಳ ಮಧ್ಯೆ ಇನ್ನೇನು ಕಾಸರಗೋಡು ಎನ್ನುವುದನ್ನು ನಾವು ಕರ್ನಾಟಕಕ್ಕೆ ಸೇರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವಂತಹ ಒಂದು ಸಂದರ್ಭ ಬಂದಾಗ ಅಲ್ಲಿ ಅನೇಕ ಬೇಡಿಕೆಗಳು ಉದ್ಭವ ಆದವು. ಅಂದರೆ ಕಾಸರಗೋಡು ಅನ್ನುವುದು ಕೇರಳದ ಜೊತೆಗೆ ಇರುವಂತಹ ಸಂದರ್ಭದಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಉದ್ಭವ ಆದ ಸಂದರ್ಭದಲ್ಲಿ ಕೆಲವೊಂದು ಬೇಡಿಕೆಗಳು ಬಂದವು. ಅಂದರೆ ಕಾಸರಗೋಡಿನ ಕನ್ನಡಿಗರಿಗೆ ಒಂದಷ್ಟು ಸವಲತ್ತುಗಳನ್ನು ಸಂವಿಧಾನಬದ್ಧವಾಗಿ ಕೊಡುವಂತಹ ನಿಟ್ಟಿನಲ್ಲಿ ಅದರಲ್ಲಿ ಬಂದಂತಹ ಒಂದು ದೊಡ್ಡ ಸಮಸ್ಯೆ ಮತ್ತು ಬೇಡಿಕೆ ಯಾವುದು ಅಂತ ಕೇಳಿದರೆ, ಸಾರಡ್ಕ ಮತ್ತು ನಮ್ಮ ಆದೂರು ಪ್ರದೇಶದಲ್ಲಿದ್ದಂತಹ ಚೆಕ್ ಪೋಸ್ಟ್ ಅದು ಕಾಸರಗೋಡಿನ ಕನ್ನಡಿಗರಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂತ ಕೇಳಿದರೆ, ಪ್ರಾಂತ್ಯವಾರು ವಿಂಗಡಣೆ ಆಗುವ ಮೊದಲು ನಮ್ಮ ವ್ಯಾವಹಾರಿಕವಾದಂತಹ ಸಂಪರ್ಕ ಆಗಿರಬಹುದು ಅಥವಾ ಎಲ್ಲ ಸಂಪರ್ಕಗಳಿದ್ದದ್ದು ದಕ್ಷಿಣ ಕನ್ನಡದೊಂದಿಗೆ, ಈಚೆ ಮಂಗಳೂರು, ಪುತ್ತೂರು ಈ ಕಡೆಯಲ್ಲಿ. ಆದ ಕಾರಣ ಯಾವಾಗ ಈ ವಿಂಗಡಣೆ ಆಯಿತೋ ಆಗ ಸಮಸ್ಯೆಯಾಗಿ ಕಾಡಿದ್ದು ಒಂದು ಸಾರಡ್ಕ ಮತ್ತು ಆದೂರಿನ ಚೆಕ್ ಪೋಸ್ಟ್ಗಳು. ನಮ್ಮ ವ್ಯಾವಹಾರಿಕವಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಲ್ಲಿ ನಾವು ಗಮನಿಸಬೇಕು, ಆ ಚೆಕ್ ಪೋಸ್ಟ್ಗಳು ಅನ್ನುವಂಥದ್ದು ನಮ್ಮೊಳಗಿದ್ದಂತಹ ಒಂದು ವ್ಯಾವಹಾರಿಕ ಸಂಬಂಧಕ್ಕೆ ಒಂದು ರೀತಿಯ ತಡೆಯನ್ನು ಒಡ್ಡಿತು. ಆ ತಡೆ 1956ರಲ್ಲಿ ಗಡಿ ವಿಂಗಡಣೆಯಾಗಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾದ ಬಳಿಕ ನಾವು 54 ವರ್ಷವನ್ನು ದಾಟಿ ಬಂದು 2019ನೆಯ ಸಂದರ್ಭದಲ್ಲಿ ಕೊರೋನಾ ಬಂದಾಗ, ಕೇರಳದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗುವಾಗ ಕಾಸರಗೋಡಿನವರಿಗೆ ಸಂಬಂಧಿಸಿದಂತೆ ತಲೆಬಿಸಿ ಆಗ್ತಿದ್ದದ್ದು ಕೇರಳದಲ್ಲಿ ಕೊರೋನಾ ಹೆಚ್ಚಾಗ್ತದೆ ಅಂತಲ್ಲ, ಹೆಚ್ಚಾದರೆ ಗಡಿಗೆ ಮಣ್ಣು ಹಾಕ್ತಾರೆ ಅಂತ. ಅಂದರೆ ಅಲ್ಲಿ ಕೂಡ ನಮಗೆ ಕಾಡಿದ್ದು ಆ ಸಂಬಂಧ ಅನ್ನುವಂಥದ್ದು.
ನಮಗೆಲ್ಲ ನೆನಪಿರಬಹುದು, ಈ ರೀತಿ ಸಾರಡ್ಕ ಮತ್ತು ಆದೂರು ಗಡಿಗೆ ಮಣ್ಣು ಹಾಕಿ ಮುಚ್ಚಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟು ತುಮುಲಗಳು ಉಂಟಾಗಿತ್ತು. ಅದು ಕೇವಲ ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದ ಮಾತ್ರ ಅಲ್ಲ, ಕೌಟುಂಬಿಕವಾದಂತಹ ಸಂಬಂಧದ ನೆಲೆಯಿಂದ ಕೂಡ ಈ ಗೊಂದಲ, ಆ ಬಿಗುಮಾನ ಎಲ್ಲ ನಮ್ಮಲ್ಲಿ ಹುಟ್ಟಿರುವಂಥದ್ದು ನಾವು ಆ ಕೊರೋನಾ ಕಾಲದಲ್ಲಿ ಕಾಣ್ತೇವೆ. ಅದರ ಕಾರಣವಾಗಿಯೇ ನಮ್ಮ ಪೆರ್ಲದಾಚೆಯ ಸ್ವರ್ಗ ಮತ್ತು ಪಾಣಾಜೆಯ ಅಲ್ಲಿಯ ಗುಡ್ಡ ಹತ್ತಿ ಜಾಂಬ್ರಿ ಗುಹೆಯ ಆ ಪ್ರದೇಶದಿಂದಾಗಿ ಕರ್ನಾಟಕಕ್ಕೆ ಇದಕ್ಕೆ ದಾಟಿ ಹೋದವರು, ಅಲ್ಲಿಂದ ಆ ಪ್ರದೇಶದಿಂದಾಗಿ ಕಾಸರಗೋಡಿಗೆ ಬಂದವರ ಸಂಖ್ಯೆ, ಇದೆಲ್ಲವನ್ನು ನಾವು ಕೊರೋನಾ ಕಾಲದಲ್ಲಿ ಕಾಣ್ತೇವೆ. ಅಂದರೆ ಆ ಗಡಿ ವಿಂಗಡಣೆ ಆಗುವ ಸಂದರ್ಭದಲ್ಲಿ ಇದ್ದಂತಹ ಒಂದು ವ್ಯಾವಹಾರಿಕ ಕೌಟುಂಬಿಕ ಸಂಬಂಧ ಅನ್ನುವಂಥದ್ದು ಈಗ ಕೂಡ ಮುಂದುವರೆದುಕೊಂಡು ಬಂದಿದೆ ಅಂತೇಳಿ. ನಾನಿಲ್ಲಿ ಮಾತನಾಡಬೇಕಾಗಿರುವಂತಹದ್ದು ಶಿಕ್ಷಣದ ಕುರಿತು. ಕಾಸರಗೋಡಿನ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದ ಆ ಶಿಕ್ಷಣದ ಒಂದು ಸಂಪರ್ಕ, ಒಂದು ಸಂಬಂಧ ಹೇಗಿದೆ ಅಂತ ಕೇಳಿದರೆ, ಬೆಳಗ್ಗೆ ಒಂದು 6 ರಿಂದ 7 ಗಂಟೆಯ ಒಳಗಾಗಿ ಕಾಸರಗೋಡಿನ ಪ್ರತಿ ಬಸ್ಸು ನಿಲ್ದಾಣಗಳಲ್ಲಿ ನಾವು ಹೋಗಿ ನೋಡಿದರೆ ಗೊತ್ತಾಗ್ತದೆ ನಮಗೆ ಕಾಸರಗೋಡು ಮತ್ತು ಕರ್ನಾಟಕದ ಆ ಕನ್ನಡದ ಸಂಬಂಧ ಎಷ್ಟು ಗಟ್ಟಿಯಾಗಿ ಉಂಟು ಅಂತ. ಅದನ್ನು 2 ನೆಲೆಯಲ್ಲಿ ನೋಡಲಿಕ್ಕೆ ಆಗ್ತದೆ. ಒಂದು, ಕಾಸರಗೋಡಿನಲ್ಲಿ ವಿದ್ಯಾಭ್ಯಾಸ ಸಂಸ್ಥೆಗಳ ಕೊರತೆ. ಎರಡನೆಯದು, ನೀವು 6 ಗಂಟೆಯಿಂದ 7 ಗಂಟೆಯ ಸಮಯ ಕಾಸರಗೋಡಿನ ಪ್ರತಿ ಬಸ್ ನಿಲ್ದಾಣಗಳಲ್ಲಿ ಬಂದು ನೋಡಿದ್ರಿ ಅಂತಾದರೆ ಎಷ್ಟೋ ವಿದ್ಯಾರ್ಥಿಗಳು, ಸಾವಿರ ವಿದ್ಯಾರ್ಥಿಗಳು ಬ್ಯಾಗ್ ಹಾಕಿ ಕಾಯ್ತಾ ಇರ್ತಾರೆ ಬಸ್ಸಿಗೆ. ಎಲ್ಲಿಗೆ? ಕರ್ನಾಟಕಕ್ಕೆ, ಪುತ್ತೂರಿಗೆ, ಸುಳ್ಯಕ್ಕೆ, ವಿಟ್ಲಕ್ಕೆ, ಮೂಡಬಿದ್ರೆಗೆ ಬರಲಿಕ್ಕೆ. ಅಂದರೆ ಅದು ಕೇವಲ ಕಾಸರಗೋಡಿನಲ್ಲಿ ವಿದ್ಯಾಭ್ಯಾಸ ಸಂಸ್ಥೆ ಇಲ್ಲ ಎನ್ನುವ ಕಾರಣದಿಂದ ಹೋಗುವುದು ಅಥವಾ ಕಡಿಮೆ ಇದೆ ಎನ್ನುವ ಕಾರಣದಿಂದ ಹೋಗುವುದಲ್ಲ. ಹಾಗೆ ಗಮನಿಸಿದರೆ ಕಾಸರಗೋಡಿನಲ್ಲಿರುವಂತಹ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ, ಅಂದರೆ ನಾನು ಹೇಳೋದು ಕಾಲೇಜುಗಳಲ್ಲಿ, ಕನ್ನಡ ವಿದ್ಯಾರ್ಥಿಗಳು ಕಮ್ಮಿ ಇರುವುದು. ಅಂದರೆ ಕಾಸರಗೋಡಿನ ವಿದ್ಯಾರ್ಥಿಗಳು ಕಮ್ಮಿ ಇರುವುದು, ಎಲ್ಲರೂ ಹೊರಗಿನಿಂದ ಬರ್ತಾರೆ. ನಮಗೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಕು ಕಡಿಮೆ, ಅಲ್ಲಿ ಸೀಟ್ ಸಿಗ್ತಾ ಇಲ್ವೋ? ಅಲ್ಲ, ಅವರಿಗೆ ಬೇಕಾದಷ್ಟು ಮಾರ್ಕ್ಗಳಿವೆ, 90%ಗಿಂತ ಹೆಚ್ಚಿದೆ. ಆದರೆ ಅವರಿಗೆ ನಮಗೆ ಕಾಸರಗೋಡಿನ ಕಾಲೇಜುಗಳಲ್ಲಿ ಅರ್ಜಿ ಹಾಕಬೇಕನ್ನುವ ಭಾವವೇ ಮೂಡುವುದಿಲ್ಲ. ಯಾಕೆಂತ ಕೇಳಿದರೆ ಆ ಕರ್ನಾಟಕದೊಂದಿಗೆ, ಆ ಕನ್ನಡದೊಂದಿಗಿನ ನಂಟು ಅಷ್ಟು ಗಾಢವಾಗಿದೆ ಎನ್ನುವಂಥದ್ದು. ಕಾಸರಗೋಡಿನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾವು ಮುಖ್ಯವಾಗಿ ಗಮನಿಸಿಕೊಳ್ಳಬೇಕಾದಂಥ ಅಂಶ ಅನ್ನುವಂಥದ್ದು, ಯಾವುದೇ ಒಂದು ಸಂಸ್ಕೃತಿ ಆಗಿರಬಹುದು, ಯಾವುದೇ ಒಂದು ಸಂಸ್ಕಾರದ ಅಡಿಪಾಯ ಆಗಿರಬಹುದು, ಇದನ್ನು ನಾವು ಅಲುಗಾಡಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಕೈಗೆ ಹಾಕಬೇಕಾದಂಥದ್ದು ಅದರ ಶಿಕ್ಷಣದ ವ್ಯವಸ್ಥೆಗೆ. ನಾವು ಬ್ರಿಟಿಷ್ ಕಾಲದಿಂದಲೇ ನೋಡಿದ್ದೇವೆ, ಮೆಕಾಲೆಯನ್ನು ತಂದು ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ತಿರುಚಿದ್ರು ಅಂತೇಳಿ. ಅವ ಹಾಕಿದ್ದು ಒಂದೇ ಒಂದು, ಏನು ಇಲ್ಲಿಯ ಭಾರತೀಯ ಮೂಲ ಭಾಷೆಗಳಲ್ಲಿ ಕಲಿಯುವಂತಹ ವ್ಯಕ್ತಿಗಳಿಗೆ ಅನುದಾನವನ್ನು ಕೊಡಬಾರ್ದು, ಇಲ್ಲಿಯ ಸಾಹಿತ್ಯ ಕೃತಿಗಳನ್ನು ಮುದ್ರಿಸಬಾರ್ದು, ಅಲ್ಲಿ ಅದನ್ನು ಇಲ್ಲಿಗೆ ಭಾಷಾಂತರ ಮಾಡಬೇಕು, ಹೀಗೆ. ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಕೈ ಹಾಕಿದ, ಭಾರತೀಯ ಒಟ್ಟು ಶಿಕ್ಷಣವನ್ನು ಬದಲಾಯಿಸಿದ, ನಾವು ಅವರ ಅಡಿಯಾಳಾಗಿಸುವಂತಹ ಪ್ರಯತ್ನ ತುಂಬ ಸಫಲವಾಗಿ ನಡೆದು ಹೋಯಿತು. ಆದ ಕಾರಣ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ತುಂಬ ಪ್ರಮುಖವಾದದ್ದು ಅಂತೇಳಿ. ಕಾಸರಗೋಡಿಗೆ ಸಂಬಂಧಿಸಿದಂತೆ ಇಲ್ಲಿ ಅನೇಕ ಭಾಷೆಯನ್ನು ಮಾತನಾಡುವವರಿದ್ದಾರೆ. ಕನ್ನಡ, ತುಳು, ಕೊಂಕಣಿ, ಮರಾಠಿ, ಹವ್ಯಕ, ಮಲಯಾಳ, ಪ್ರಾದೇಶಿಕ ಮಲಯಾಳ, ಈ ಎಲ್ಲ ಭಾಷೆ ನಾವು ಕೇಳ್ತೇವೆ. ಪೈಗಳಾಗಿರಬಹುದು, ರೈಗಳಾಗಿರಬಹುದು, ಕೊಂಕಣಿ ಮತ್ತು ತುಳು ಮಾತೃ ಭಾಷೆಯವರು. ಆದರೆ ಅವರು ಕನ್ನಡಕ್ಕೆ ಹೇಗೆ ಕೊಡುಗೆಯನ್ನು ಕೊಟ್ಟರು ಅಂತ ಕೇಳಿದರೆ, ಕನ್ನಡದ ಶಿಕ್ಷಣ ವ್ಯವಸ್ಥೆಯಿಂದ ಅವರು ಪಡೆದಂತಹ ಶಿಕ್ಷಣ ಆಗಿರಬಹುದು, ಅದು ಒಟ್ಟು ದಕ್ಷಿಣ ಕನ್ನಡದಲ್ಲಿ ಕೂಡ ಹಾಗೆ. ಅಂದರೆ ಮನೆ ಮಾತು ಬೇರೆ ಬೇರೆ ಆಗಿದ್ದಂತಹ ಸಂದರ್ಭದಲ್ಲಿ ಕೂಡ ಅವರೆಲ್ಲರೂ ವ್ಯಾವಹಾರಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕನ್ನಡದೊಂದಿಗೆ ನಂಟನ್ನು ಬೆಳೆಸಿಕೊಳ್ಳುವ ಮೂಲಕವಾಗಿ ಕನ್ನಡವನ್ನು ಬೆಳೆಸಿದ್ದಾರೆ. ಆ ಮೂಲಕ ತಮ್ಮ ಸಂಸ್ಕೃತಿಯನ್ನು ಕೂಡ ಬೆಳೆಸಿದ್ದಾರೆ. ನಾನು ಮುಖ್ಯವಾಗಿ ಕಾಸರಗೋಡಿಗೆ ಸಂಬಂಧಿಸಿದಂತೆ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದು ಅಂತ ಕೇಳಿದರೆ, ನಮಗೀಗ ತುಳು ಮತ್ತು ಕನ್ನಡದ ಮಧ್ಯೆ ಒಂದು ದೊಡ್ಡ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಾವು ಆರೋಗ್ಯಪೂರ್ಣವಾಗಿ ನೋಡಬೇಕು, ಆರೋಗ್ಯಪೂರ್ಣವಾಗಿ ಅದನ್ನು ಪರಿಹರಿಸುವಂತಹ ದೃಷ್ಟಿಯನ್ನು ಬೀರಬೇಕಾಗ್ತದೆ. ನಾನೊಂದು ಉದಾಹರಣೆಯನ್ನು ಹೇಳ್ತೇನೆ. ನಾವು ಮಂಗಳೂರು ದಕ್ಷಿಣ ಕನ್ನಡದವರಾಗಿರಬಹುದು, ಕಾಸರಗೋಡಿನವರಾಗಿರಬಹುದು, ಎಲ್ಲರ ಮಾತೃಭಾಷೆ ಕೂಡ ಕನ್ನಡದವರು ತುಂಬ ಕಡಿಮೆ ಮಾತೃಭಾಷೆ. ಈಗ ಇಲ್ಲಿ ವೇದಿಕೆಯಲ್ಲಿರುವಂತಹ ಕುಕ್ಕುವಳ್ಳಿ ಸರ್ ಅವರ ಮಾತೃಭಾಷೆ ತುಳು, ನನ್ನ ಮಾತೃಭಾಷೆ ಮಲಯಾಳ, ಸರ್ ರತ್ನಾಕರ ಮಲ್ಲಮೂಲೆ ಸರ್ ಅವರ ಮಾತೃಭಾಷೆ ಕೂಡ ಮಲಯಾಳ. ಆದರೆ ನಾವು ತೊಡಗಿಸಿಕೊಂಡದ್ದು, ನಾವು ವ್ಯಾವಹಾರಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರಬಹುದು, ತೊಡಗಿಸಿಕೊಂಡದ್ದು ಪೂರ್ತಿ ಕನ್ನಡದಲ್ಲಿ. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ಕಾರಣದಿಂದಲೋ, ಕನ್ನಡದಲ್ಲಿ ತೊಡಗಿಸಿಕೊಂಡಂತಹ ಕಾರಣದಿಂದಲೋ, ಕನ್ನಡ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಕಾರಣದಿಂದಲೋ ನಮ್ಮ ಮನೆಯಲ್ಲಿ ಸ್ಥಾಪಿತವಾಗಿರುವಂತಹ ತುಳು ಸಂಸ್ಕೃತಿಗೆ ಕಿಂಚಿಂತೂ ಕೂಡ ತೊಂದರೆ ಬರಲಿಲ್ಲ. ಆದರೆ ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ.
ನೀವು ಕಾಸರಗೋಡಿನ ಪಾಡಿ ಮತ್ತು ಅಡೂರು ಪ್ರದೇಶಗಳನ್ನು ಗಮನಿಸಿದರೆ ಅಲ್ಲಿಯ ತುಳು ಮಾತೃಭಾಷೆಯ ಜನರು ಅವರು ಮಲಯಾಳ ಮಾಧ್ಯಮ ಶಾಲೆಗೆ ಹೋಗುವುದಕ್ಕೆ ಆರಂಭಿಸಿದರು, ರಾಜಕೀಯವಾದಂತಹ ಕೆಲವು ಕಾರಣಗಳಿಂದ. ಯಾವಾಗ ತುಳು ಮಾತೃಭಾಷೆಯ ಜನರು ಮಲಯಾಳ ಶಾಲೆಗಳಿಗೆ ಹೋಗುವುದಕ್ಕೆ ಆರಂಭಿಸಿದ್ರೋ ಅದರ ಬಳಿಕ ಅವರ ಮನೆಯ ಮಾತು ಕೂಡ ಮಲಯಾಳ ಆಗಿ ಬದಲಾಯಿತು. ನಾವು ಗಮನಿಸಬೇಕಾದಂತಹ ಅಂಶ ಇದು. ನಮ್ಮ ಕೈಗಾರಿಕೆ ಜನರುಗಳು ಯಾಕೆ ಹೇಳ್ತಾರೆ ಎಂತ ಕನ್ನಡಾಂತರ್ಗತ ತುಳುನಾಡು ನಮ್ಮದು ಅಂತ ಹೇಳಿದ್ರೆ ಈ ಕಾರಣಕ್ಕೆ. ಕನ್ನಡ ಮಾಧ್ಯಮದಲ್ಲಿ ನಾವು ಕಲ್ತಿದ್ದೇವೆ, ಕನ್ನಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ಪಯ್ಯರಾಗಿರ್ಬೋದು, ರೈಯವರಾಗಿರ್ಬೋದು, ಅನೇಕ ಮಂದಿಗಳು ತೊಡಗಿಸಿಕೊಂಡಿದ್ದಾರೆ. ಆದರೆ ಅವರ ಮನೆಯ ಸಂಸ್ಕೃತಿಗೆ, ನಮ್ಮ ಈ ನೆಲಮೂಲದ ತುಳು ಸಂಸ್ಕೃತಿಗೆ ಅದರಿಂದ ಯಾವುದೇ ಕುಂದುಕೊರತೆ ಬರಲಿಲ್ಲ. ಆದರೆ ನಾವು ಗಮನಿಸಿಕೊಳ್ಬೇಕಾದ ಅಂಶ, ಅಲ್ಲಿ ತುಳು ಮಾತೃಭಾಷೆಯವರು ಮಲಯಾಳ ಮಾಧ್ಯಮಕ್ಕೆ ಹೋದಾಗ ಅವರ ಮಾತೃಭಾಷೆ ಮಲಯಾಳ ಆಗ್ತದೆ. ಅಂದರೆ ನಾನಿದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದರೆ, ಆ ಮಲಯಾಳಕ್ಕೆ ಆ ಒಂದು ಆವರಿಸಿಕೊಳ್ಳುವ, ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸ್ವಭಾವ ಕನ್ನಡಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು. ಅದು ನಾವು ಗಮನಿಸುವುದಿಲ್ಲ. ನಾವು ಎರಡನ್ನೂ ಕೂಡ ಭಾಷೆ ಎನ್ನುವ ದೃಷ್ಟಿಯಲ್ಲಿ ನೋಡುವಾಗ ನಾವು ಗಮನಿಸಿಕೊಳ್ಬೇಕಾದ ಅಂಶ. ನಾನೊಂದು ಉದಾಹರಣೆಯನ್ನು ಹೇಳ್ತೇನೆ. ಈಗ ಎಲ್ಲ ಕಡೆ ಓಣಂ ಆಚರಣೆ ನಡೀತಾ ಇದೆ. ನೀವು ಓಣಂನ ಮೂಲಭೂತವಾದಂತಹ ಆಚರಣಾ ಪದ್ಧತಿಯನ್ನು ನೋಡಿದರೆ, ನಮ್ಮ ದೀಪಾವಳಿ ನಾವು ಬಲಿಯಂದ್ರ ಹಾಕ್ತೇವಲ್ಲ, ಬಲಿಯಂದ್ರ ಮತ್ತು ಓಣಂ ಆಚರಣೆಗೆ ದೊಡ್ಡ ವ್ಯತ್ಯಾಸ ಇಲ್ಲ. ಅಲ್ಲಿ ಕೂಡ ಹಾಗೆ ಹೂವುಗಳನ್ನು ಕೊಯ್ಯುವಂಥದ್ದು, ಅದನ್ನು ರಂಗೋಲಿ ರೀತಿಯಲ್ಲಿ ಹಾಕುವಂಥದ್ದು, ಬಲಿಯಂದ್ರನನ್ನು ಸ್ವಾಗತಿಸುವಂಥದ್ದು. ನಮ್ಮ ಬಲಿಯಂದ್ರ, ತುಳುನಾಡಿನ ಬಲಿಂದ್ರ ಆಚರಣೆ ಆಗಿರ್ಬೋದು, ದಸರಾ ಆಚರಣೆ ಆಗಿರ್ಬೋದು, ಒಂದು ರೀತಿಯಲ್ಲಿ ತುಂಬ ಕ್ಲೋಸ್ ಆಗಿರುವಂಥದ್ದು, ತುಂಬ ಸಾಮ್ಯತೆ ಇರುವಂಥದ್ದು. ಆದರೆ ನೀವು ಗಮನಿಸಿ, ನಮ್ಮ ದೀಪಾವಳಿ ಅನ್ನುವಂಥದ್ದು ನಮ್ಮ ಮನೆಯ ಸಂಸ್ಕೃತಿಯಿಂದಲೇ ಮಾಸಿ ಹೋಗುವಂತಹ ಸಂದರ್ಭದಲ್ಲಿ ಮಲಯಾಳದ ಆ ತೆಂಕಣದ ಓಣ ಅನ್ನುವಂಥದ್ದು ನಮ್ಮ ಕನ್ನಡದ ಮಂಗಳೂರಿಗೆ ಕೂಡ ಬಂದಿದೆ. ಯಾಕೆ? ನಾನು ದೂರುವಂಥದ್ದಲ್ಲ. ಅಂದರೆ ಆ ಸಂಸ್ಕೃತಿ, ಆ ಮಲಯಾಳದ ಆ ಒಂದು ಪ್ರಭಾವ, ಮಲಯಾಳಿಗಳ ಮನೋಭಾವ ಅನ್ನುವಂಥದ್ದು ಈ ರೀತಿ ಒಳಗೊಳ್ಳುವುದು ಅಂತ ಹೇಳಿದ್ರೆ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ, ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಇದರ ಎರಡರ ಮಧ್ಯಂತರ ಸ್ಥಿತಿಯಲ್ಲಿ ನಿಂತುಕೊಂಡು ಹೇಳ್ತಾ ಇರುವಂಥದ್ದು. ಅದನ್ನು ನಾವು ಗಮನಿಸಬೇಕು ಅಂತೇಳಿ. ಉದಾಹರಣೆಗೆ ನಾನೊಂದು ಉದಾಹರಣೆಯನ್ನು ಹೇಳ್ತೇನೆ, ಇದೆಲ್ಲ ಶಿಕ್ಷಣಕ್ಕೆ ಸಂಬಂಧಿಸ್ತದೆ. ನೀವು ಮಂಗಳೂರಿಗೆ ಹೋಗಿ ನಿಂತರೆ ಅಲ್ಲಿ ಬರುವಂತಹ ಪ್ರತಿ ಮಲಯಾಳದ ವ್ಯಕ್ತಿ ಕೂಡ ನಿಮ್ಮಲ್ಲಿ ಮಲಯಾಳದಲ್ಲಿ ಮಾತಾಡ್ತಾರೆ. ನೀವು ಟ್ರೈನಲ್ಲಿ ಬೆಳಗ್ಗೆ ಕಾಸರಗೋಡಿಂದ ಹತ್ತಿ ಅವರಿಗೆ ಫೋನ್ ಬಂದರೆ ಅವರು ಹೇಳ್ತಾರೆ ಮಂಗಲಾಪುರತ್ತೆಕ್ ಅಂತ. ಮಂಗಳೂರು ಅಂತ ಹೇಳೋದಿಲ್ಲ, ಕರ್ನಾಟಕಕ್ಕೆ ಹೋಗೋದು ಅಂತ ಹೇಳೋದಿಲ್ಲ, ಅವರು ಹೇಳೋದು ಮಂಗಲಾಪುರತ್ತೆಕ್ ಹೋಗ್ತಾ ಇದ್ದೇನೆ ಅಂತ. ಅದೇ ನಾವು ಮಂಗಳೂರಿನ ವ್ಯಕ್ತಿಯವರು ತಲಪ್ಪಾಡಿ ಗಡ್ಡಿ ದಾಟಿದಾಗ ಫೋನ್ ಬಂದರೆ ನಾನು ಕೇರಳ ಟುಳ್ಳೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಥಿತಿ ಹೀಗೆ ಇದೆ ಅಂತೇಳಿ. ಅಂದರೆ ಅದು ನಾವು ಬೇಕು ಅಂತೇಳಿ ಕಟ್ಟಿಕೊಂಡಂತಹ ಮನಸ್ಥಿತಿ ಅಲ್ಲ. ನಮ್ಮದು ಎಲ್ಲವರನ್ನು ಸ್ವೀಕರಿಸುವ, ಎಲ್ಲರನ್ನು ಮುಕ್ತಕಂಠದಿಂದ ಅಂಗೀಕರಿಸುವಂತಹ ಮನಸ್ಥಿತಿ, ತುಳುವರದ್ದಾಗಿರ್ಬೋದು, ಕನ್ನಡದ್ದಾಗಿರ್ಬೋದು. ಆ ಕಾರಣದಿಂದಲೇ ಇಲ್ಲಿ ಕನ್ನಡ ಅನ್ನುವಂಥದ್ದು ವ್ಯಾವಹಾರಿಕವಾಗಿ ಈ ರೀತಿಯ ಸಮ್ಮೇಳನಗಳು, ಕವಿಗೋಷ್ಠಿಗಳು, ಕನ್ನಡದ ಮೊದಲ ರಾಷ್ಟ್ರಕವಿ, ಈ ರೀತಿಯ ಎಲ್ಲ ಕನ್ನಡದ ವಾತಾವರಣ ಇರುವ ಸಂದರ್ಭದಲ್ಲಿ ಕೂಡ ನಮ್ಮ ಮನೆಯ ತುಳು ಸಂಸ್ಕೃತಿಗೆ ಆಗಿರಬಹುದು, ನಮ್ಮ ಮನೆಯ ಪ್ರಾದೇಶಿಕ ಸಂಸ್ಕೃತಿಗೆ ಆಗಿರಬಹುದು ಪೆಟ್ಟು ಬೀಳದಿರುವಂಥದ್ದು. ಆದ ಕಾರಣ ನಾವು ಕನ್ನಡದ ಶೈಕ್ಷಣಿಕ ವ್ಯವಸ್ಥೆಯನ್ನು ಯಾಕೆ ಉಳಿಸಿಕೊಳ್ಬೇಕು ಕಾಸರಗೋಡಿನಲ್ಲಿ ಅಂತ ಕೇಳಿದ್ರೆ, ಅದು ನಾನು ಮಂಗಳೂರಿಗೂ ಸೇರಿಸಿ ಹೇಳುವಂಥದ್ದು. ಯಾಕೆ ನಾವು ಈ ಕನ್ನಡದ ಶೈಕ್ಷಣಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಅದು ನಮ್ಮ ಮನೆಯ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ, ನಮ್ಮ ಈ ನೆಲಮೂಲದ ತುಳುವನ್ನು ಉಳಿಸಬೇಕು ಅಂತ. ಆ ಜಾಗದಲ್ಲಿ ಮತ್ತೊಂದು ಬಂದಂತಹ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ನೆಲಮೂಲದ ಸಂಸ್ಕೃತಿ ಕೂಡ ಇಲ್ಲದಾಗ್ತದೆ ಅಂತೇಳಿ, ನಮ್ಮ ಬಲೀಂದ್ರನನ್ನು ಓಣಂ ತಿಂದ ಹಾಗೆ. ಶಿಕ್ಷಣದ ವ್ಯವಸ್ಥೆಯನ್ನು ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ, ಅಂಗನವಾಡಿಯಿಂದ ತೊಡಗಿ ಕಾಲೇಜಿನ ತನಕ ಪ್ರತಿಯೊಂದು ಹಂತದಲ್ಲಿ ಕೂಡ ಅದು ಅನುಭವಿಸುವಂತಹ ಕಷ್ಟ, ಎದುರಿಸುವಂತಹ ಸಮಸ್ಯೆ ಅನ್ನುವಂಥದ್ದು ಎಣಿಕೆಗೆ ನಿಲುಕದೇ ಇರುವಂಥದ್ದು. ಅದನ್ನು ನಾನಿಲ್ಲಿ ಭಾವನಾತ್ಮಕವಾಗಿ ಎಷ್ಟು ಒತ್ತಿ ಹೇಳಿದರೂ ಕೂಡ ಅದರಿಂದ ಶಿಕ್ಷಣ ಕ್ಷೇತ್ರಕ್ಕೋ ಕಾಸರಗೋಡಿನ ಕನ್ನಡಕ್ಕೋ ಯಾವುದೇ ಫಲ ಇಲ್ಲ ಅಂತೇಳುವ ಗಟ್ಟಿಯಾದಂತಹ ಅರಿವು ನನಗಿದೆ. ಯಾವುದಿದ್ರೂ ಕೂಡ ಕಾಸರಗೋಡಿನ ಕನ್ನಡ ಉಳಿಬೇಕು ಅಂತೇಳಿದರೆ ಅದಕ್ಕೆ ಕ್ರಿಯಾತ್ಮಕವಾದಂತಹ ಹೋರಾಟ, ಭಾವನಾತ್ಮಕತೆಯ ಜೊತೆಗೆ ಕ್ರಿಯಾತ್ಮಕವಾದಂತಹ ಸ್ಪಂದನೆ ಎನ್ನುವುದು ಬೇಕಾಗ್ತದೆ ಎನ್ನುವಂಥದ್ದು ಬಹುದೊಡ್ಡ ಅಂಶ. ನಾವೆಲ್ಲರೂ ಕೇಳಿದ್ದೇವೆ, ಕಾಸರಗೋಡಿನ ಶಿಕ್ಷಣ ಕ್ಷೇತ್ರ ಅಂತ ಹೇಳುವಾಗ ನಾವು ಹೇಳುವಂತಹ ಮುಖ್ಯವಾದ ಸಮಸ್ಯೆ ಕನ್ನಡ ಭಾಷೆ ತಿಳಿಯದಂತಹ ಅಧ್ಯಾಪಕರನ್ನು ನೇಮಿಸಿರುವಂಥದ್ದು. ಕಾಸರಗೋಡಿನ ಅನೇಕ ಶಾಲೆಗಳಲ್ಲಿ, ಮಂಗಲ್ಪಾಡಿ ಆಗಿರಬಹುದು, ಆದೂರು ಆಗಿರಬಹುದು, ಅಡೂರು ಆಗಿರಬಹುದು, ಈ ರೀತಿಯ ಅನೇಕ ಶಾಲೆಗಳಲ್ಲಿ ಕನ್ನಡ ವಿಷಯಕ್ಕೆ, ಕನ್ನಡ ಮಾಧ್ಯಮ ವಿಷಯಕ್ಕೆ ಬೋಧಿಸುವುದಕ್ಕೆ ಮಲಯಾಳಿ ಅಧ್ಯಾಪಕರು ನೇಮಕ ಆಗಿದ್ದಾರೆ.
ಇದನ್ನು ನಾವು ಹೇಗೆ ಎದುರಿಸಬಹುದು, ಇದಕ್ಕಿರುವಂತಹ ಪ್ರತಿವಿಧಾನ ಯಾವುದು, ಈ ರೀತಿಯ ವೇದಿಕೆಯಲ್ಲಿ ನಿಂತುಕೊಂಡು ಭಾಷಣ ಮಾಡುವುದಾ ಅನ್ನುವ ಪ್ರಶ್ನೆ ಎದ್ದಾಗ ಅದು ಅಲ್ಲ ಎನ್ನುವುದಕ್ಕೆ 1 ವಾರ ಮೊದಲು ಬಂದಂತಹ ಒಂದು ದೊಡ್ಡ ಉತ್ತರ ನಮ್ಮ ಎದುರು ದೊಡ್ಡ ಸಾಕ್ಷಿಯಾಗಿ ನಿಲ್ತದೆ. ಅಡೂರು ಶಾಲೆಯಲ್ಲಿ ಈ ರೀತಿ ಮಲಯಾಳ ಅಧ್ಯಾಪಕರು ನೇಮಕ ಆದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕಾನೂನಿನ ಹೋರಾಟದ ಫಲವಾಗಿ ಹೈಕೋರ್ಟಿನಿಂದ ಆರ್ಡರ್ ಬಂದಿದೆ, ಮಲಯಾಳಿ ಅಧ್ಯಾಪಕರನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು. ಅಂದರೆ ನಮ್ಮ ಈ ಕನ್ನಡದ ಬದುಕು ಅದು ಒಟ್ಟು ಶೈಕ್ಷಣಿಕ ಆಗಿರಬಹುದು, ಸಾಂಸ್ಕೃತಿಕ ಆಗಿರಬಹುದು, ಎಲ್ಲ ಕೂಡ ಕಾಸರಗೋಡಿನಲ್ಲಿ ಏನು ಹೋರಾಟದ ಮೂಲಕವೇ ಪಡೆದುಕೊಳ್ಳಬೇಕಾದಂತಹ, ಕ್ರಿಯಾತ್ಮಕವಾಗಿಯೇ ದಕ್ಕಿಸಿಕೊಳ್ಳಬೇಕಾದಂತಹ ರೀತಿಯಲ್ಲಿದೆ. ಅದು ನಮ್ಮ ಕುಣಿಕುಳ್ಳಾಯರಾಗಿರ್ಬಹುದು, ಕಳ್ಳಿಗೆ ಮಹಾಬಲ ಭಂಡಾರಿ ಆಗಿರ್ಬೋದು, ಅದರಿಂದ ಅವರ ಅಲ್ಲಿಂದ ಬೆಳಕೊಂಡು ಬಂದಂತಹ ಪುರುಷೋತ್ತಮ ಸರ್, ಈ ಎಲ್ಲ ಕೂಡ ನಮ್ಮ ಕಾಸರಗೋಡಿನಲ್ಲಿ ಕನ್ನಡದ ಅಸ್ಮಿತೆ, ಕನ್ನಡದ ಅಸ್ತಿತ್ವ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದು ಕಾನೂನಾತ್ಮಕವಾದ ಹೋರಾಟದಿಂದ, ಅದು ತೆರೆಮರೆಯಲ್ಲಿ ಕುಳಿತುಕೊಂಡು ಅವರು ಬರೆದಂತಹ ಪತ್ರಗಳ ಮೂಲಕ, ಅವರು ನಿಸ್ವಾರ್ಥವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮೂಲಕ, ಅನೇಕ ಸಾಹಿತಿಗಳು ತಮ್ಮ ಸಾಹಿತ್ಯ ಚಟುವಟಿಕೆಯ ಮೂಲಕ ಸಮೃದ್ಧವಾಗಿಸಿದ ಮೂಲಕ ಎನ್ನುವುದನ್ನು ನಾವು ಮುಖ್ಯವಾಗಿ ಗಮನಿಸಿಕೊಳ್ಬೇಕು ಅನ್ನುವಂಥದ್ದು. ಕಾಸರಗೋಡಿನಲ್ಲಿ ಕನ್ನಡ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾದಂತಹ ಸಂದರ್ಭ ಇದೆ ಅನ್ನುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಕೆಲವೊಂದು ಕಲೋತ್ಸವಗಳಲ್ಲಿ ನಮ್ಮ ಕನ್ನಡದ ಸ್ಪರ್ಧೆ ಅನ್ನುವಂಥದ್ದು ಕೇವಲ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು ಹೈಸ್ಕೂಲ್ ಹಂತದಲ್ಲಿ ಕನ್ನಡ ನಾಟಕ ಮತ್ತು ಯಕ್ಷಗಾನ ಮಾತ್ರ. ಬಾಕಿ ಎಲ್ಲ ಕೂಡ ನಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯ ಅನ್ನುವಂಥದ್ದು ಕೇವಲ ಜಿಲ್ಲಾ ಮಟ್ಟದ ಒಂದು ಸೀಮಿತ ಪರಿಧಿಗೆ ಆಗ್ತಾ ಇದೆ. ಮತ್ತೊಂದು ನಾನು ಹೇಳಬೇಕಾದಂತಹ ಮುಖ್ಯವಾದ ಅಂಶ ಅನ್ನುವಂಥದ್ದು, ಕಾಸರಗೋಡಿನ ಕನ್ನಡಿಗರಿಗೆ ಸಂಬಂಧಪಟ್ಟಂತೆ ಸಂವಿಧಾನಬದ್ಧವಾಗಿ 2 ಅವಕಾಶಗಳಿವೆ. ಒಂದು, ಕಾಸರಗೋಡಿನಲ್ಲಿ ಭಾಷಾ ಅಲ್ಪಸಂಖ್ಯಾತ ಎನ್ನುವಂತಹ ಒಂದು ಸರ್ಟಿಫಿಕೇಟ್, ಒಂದು ಮೀಸಲಾತಿ. ಅದೇ ರೀತಿ ಕಾಸರಗೋಡಿನಿಂದ ಮಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ನಮಗೆ ಭಾಷಾ ಅಲ್ಪಸಂಖ್ಯಾತ ಅಥವಾ ಗಡಿನಾಡ ಕನ್ನಡಿಗ ಅನ್ನುವಂತಹ ಒಂದು ಅವಕಾಶ ಶಿಕ್ಷಣ ಕ್ಷೇತ್ರಗಳಲ್ಲಿ ದೊರಕ್ತದೆ. ನಾನು ಹೇಳುವಂಥದ್ದು, ಕಾಸರಗೋಡಿನ ಎಷ್ಟೋ ಮಲಯಾಳಿಗಳು ಈ ಅವಕಾಶವನ್ನು ಪಡೀತಾ ಇದ್ದಾರೆ. ಅವರಿಗೆ ಹೇಗೆ ದೊರಕುತ್ತದೆ ಅಂದರೆ, ಅವರು ಗಡಿನಾಡು ಕನ್ನಡಿಗ ಸರ್ಟಿಫಿಕೇಟನ್ನು ಮಾಡಿ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ MBBS ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡೀತಾ ಇದ್ದಾರೆ. ಈ ರೀತಿಯ ಯಾರಿಗೆ ನಿಜವಾಗಿ ದೊರಕಬೇಕಿತ್ತು ಅವರಿಗೆ ದೊರಕುವುದಿಲ್ಲ, ಯಾರಿಗೆ ಅಗತ್ಯ ಇಲ್ಲವೋ ಅವರಿಗೆ ದೊರಕುತ್ತದೆ ಅಂತೇಳಿ. ಇದು ಕೂಡ ಒಂದು ಸಮಸ್ಯೆ, ಇದು ಪರೋಕ್ಷವಾಗಿರುವಂತಹ ಸಮಸ್ಯೆ, ನಮಗೆ ಗುರುತಿಸುವುದಕ್ಕೆ ಸಿಕ್ಕುವುದಿಲ್ಲ. ಕಾಸರಗೋಡಿನ ಒಟ್ಟು ಸಂಸ್ಕೃತಿ, ಒಟ್ಟು ನೆಲಮೂಲದ ಸಂಸ್ಕೃತಿ, ನಾನು ತುಳುವನ್ನು ಸೇರಿಸಿಕೊಂಡು ಹೇಳುವಂಥದ್ದು, ದಕ್ಷಿಣ ಕನ್ನಡದಲ್ಲಿ ಇದ್ದ ರೀತಿಯಲ್ಲೇ ಉಳ್ಕೊಂಡು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ನಾನು ಪ್ರಮುಖವಾಗಿ 2 ಕಾರಣಗಳನ್ನು ಕಂಡುಕೊಳ್ತೇನೆ. ಒಂದು, ಕಾಸರಗೋಡಿನಲ್ಲಿರುವಂತಹ ಶೈಕ್ಷಣಿಕ ವ್ಯವಸ್ಥೆ, ಕನ್ನಡ ಶೈಕ್ಷಣಿಕ ವ್ಯವಸ್ಥೆಯ ಗಟ್ಟಿ ನಿಲುವು ಅಥವಾ ಅದು ಉಳ್ಕೊಂಡು ಬಂದಿರುವಂಥದ್ದು, ಅದಕ್ಕೆ ಹೊಂದಿಕೊಂಡು ಕನ್ನಡ ಹೋರಾಟ. 2ನೇಯದ್ದು ಯಕ್ಷಗಾನದ ಆ ಒಂದು ಮಹತ್ವದ ಕೊಡುಗೆಯನ್ನು ಕನ್ನಡಕ್ಕೆ ನಾವು ಕಾಸರಗೋಡಿನಲ್ಲಿ ಗಮನಿಸಲೇಬೇಕು. ನಾನು ಇಲ್ಲಿ ಕನ್ನಡದಲ್ಲಿ MA ಮಾಡಿದ್ದೇನೆ, ಕನ್ನಡದಲ್ಲಿ BA ಮಾಡಿದ್ದೇನೆ, ಆ ಒಂದು ಆಸಕ್ತಿಯನ್ನು ಮನೆಯಲ್ಲಿ ಮಲಯಾಳ ಪ್ರಾದೇಶಿಕವಾಗಿ ಮಾತನಾಡುವಂತಹ ನಾನು ಬೆಳೆಸಿಕೊಂಡಿದ್ದೇನೆ ಅಂತ ಹೇಳಿದರೆ, ಕನ್ನಡ ಹೋರಾಟದ ಚರಿತ್ರೆಯ ಯಾವ ವಿಷಯವೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನನ್ನ ಮನೆಯವರು ನನಗೆ ಹಿಡಿಸಿದಂತಹ ಯಕ್ಷಗಾನದ ಹುಚ್ಚಿನಿಂದ. ಆದ ಕಾರಣ ಈ ಯಕ್ಷಗಾನದ ಹುಚ್ಚು ಅನ್ನುವಂಥದ್ದು, ಅಂದರೆ ನಾನು ಧನಾತ್ಮಕವಾಗಿ ಹೇಳ್ತಿರುವಂಥದ್ದು, ಆ ಹುಚ್ಚು ಅನ್ನುವ ಪದಕ್ಕೆ ತುಂಬ ಮಹತ್ವ ಇದೆ. ಆ ಒಂದು ಹುಚ್ಚು ಉಂಟಲ್ಲ, ಆ ಹುಚ್ಚು ಇವತ್ತು ಕನ್ನಡದ ಕೆಚ್ಚನ್ನು ಬೆಳೆಸುವುದಕ್ಕೆ, ಆ ಮೂಲಕ ಈ ನೆಲಮೂಲದ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಬಹಳಷ್ಟು ಮಂದಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಾವು ಕಾಸರಗೋಡು ಯಾಕೆ ಕರ್ನಾಟಕದ ಜೊತೆಗೆ, ದಕ್ಷಿಣ ಕನ್ನಡದ ಜೊತೆಗೆ ಸೇರಿಕೊಳ್ಳಬೇಕು ಅನ್ನುವುದಕ್ಕೆ ನಾನೊಂದು ಉದಾಹರಣೆಯನ್ನು ಹೇಳ್ತೇನೆ. ಅಂದರೆ ನಮ್ಮ ಕೊಲ್ಲೂರು ಮೂಕಾಂಬು ಎನ್ನುವಂತಹ ಒಂದು ಪಾಡ್ದಾನ, ನಾವದು ಡಿಗ್ರಿಯಲ್ಲಿರುವಾಗ ನಮಗೆ ಕಲೀಲಿಕ್ಕೆ ಇತ್ತು. ಕೊಲ್ಲೂರು ಮೂಕಾಂಬಿ ಅಂತೇಳಿ ಒಂದು ಪಾಡ್ದಾನ. ಆ ಪಾಡ್ದಾನದಲ್ಲಿ
ಕೊಲ್ಲೂರು ದೇವಸ್ಥಾನದ ಒಬ್ಬರು ಅರ್ಚಕರು ಕೇರಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಕಡಂಬಾರು ಎನ್ನುವಂತಹ ಸ್ಥಳಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಅವರ ಹೆಂಡತಿಯನ್ನು ಕರ್ಕೊಂಡು ಬಂದಿರ್ತಾರೆ. ಆದರೆ ಅಲ್ಲಿ ಕಡಂಬಾರು ಗೊತ್ತಿನವರು ಹೇಳ್ತಾರೆ, ನೀವು ಕೇರಳಕ್ಕೆ ಹೋಗ್ತಿದ್ರೆ ಹೆಂಡತಿಯನ್ನು ಕರ್ಕೊಂಡು ಹೋಗಬೇಡಿ, ಅವರನ್ನು ಇಲ್ಲಿ ಬಿಟ್ಟು ಹೋಗಿ, ನೀವು ಒಬ್ಬರೇ ಹೋಗಿ ಅಂತೇಳಿ. ಅಂದರೆ ಆ ಸಂಸ್ಕೃತಿ ನಮಗೆ ಹೊಂದಿಕೊಳ್ಳುವಂಥದ್ದಲ್ಲ ಅಂತೇಳಿ. ಅದೇ ರೀತಿ ಕೇರಳದಲ್ಲಿ ಕೂಡ ನಂಬಿಕೆ ಇದೆ. ಕೇರಳದ ಚಂದ್ರಗಿರಿ ನದಿಯನ್ನು ದಾಟಿ ಬಂದವರನ್ನು ಅವರು ಜಾತಿ ಭ್ರಷ್ಟರು ಅಂತೇಳಿ ಕಲ್ಪಿಸ್ತಾ ಇದ್ರು ಅನ್ನುವಂತಹ ಒಂದು ವಿಷಯ. ಅದೇ ರೀತಿ ಕಾಸರಗೋಡಿನ ಹೆಂಗಸರು ಕೂಡ ಆಚೆ ಹೋಗ್ಲಿಕ್ಕೆ ಇರಲಿಲ್ಲ ಅಂತ, ಯಾವುದು ಚಂದ್ರಗಿರಿ ನದಿಯನ್ನು ದಾಟಿ. ಅದೊಂದು ರೀತಿಯ ನಂಬಿಕೆ ಇತ್ತು. ಈ ನಂಬಿಕೆ ಯಾಕೆ? ಆ ನಂಬಿಕೆಯನ್ನು ನಾವು ಮೂಢನಂಬಿಕೆ ಅಂತಲೋ ಎಂದು ಮಲಯಾಳದಲ್ಲಿ ಅಂಧವಿಶ್ವಾಸ ಅಂತಲೋ ಎಂತ ಬೇಕಾದ್ರೂ ಹೇಳುವ, ಆದರೆ ಅದರೊಳಗಿನ ತಾತ್ವಿಕವಾದಂತಹ ಅಂಶವನ್ನು ನಾವು ಗಮನಿಸಬೇಕಲ್ಲ. ಯಾಕೆ ಆಯಿತು ಅಂದರೆ ಆ ಸಂಸ್ಕೃತಿ ಅನ್ನುವಂಥದ್ದು ಅಷ್ಟು ವೈರುಧ್ಯದಿಂದ ಕೂಡಿತ್ತು ಅನ್ನುವುದನ್ನು ನಾವು ಗಮನಿಸಬೇಕು. ಆದ ಕಾರಣ ಕೊನೆಯ ನನ್ನ ಮಾತು ಈ ರೀತಿಯ ಈ ಸಮಸ್ಯೆಗಳಿಗೆಲ್ಲ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತೇಳಿ. ಕಾಸರಗೋಡಿನ ಶೈಕ್ಷಣಿಕವಾಗಿ ಬಂದಿರುವಂತಹ ಸಮಸ್ಯೆಗೆ ಪರಿಹಾರ ಯಾವುದು ಅಂತೇಳಿದರೆ ಕಾನೂನಾತ್ಮಕ ಹೋರಾಟ ಎನ್ನುವುದನ್ನು ನಾವು ಕಂಡುಕೊಂಡಿದ್ದೇವೆ. ಆ ಕಂಡುಕೊಂಡಂತಹ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಉಂಟಾಗುವಂತಹ ಬಹುದೊಡ್ಡ ಸಮಸ್ಯೆ ಯಾವುದು ಅಥವಾ ನಾವು ಅನುಭವಿಸುವಂತಹ ತೊಂದರೆ ಯಾವುದು ಅಂತ ಕೇಳಿದರೆ ಹಣದ ಸಮಸ್ಯೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದರೆ ಹಣಕಾಸಿನ ವ್ಯವಸ್ಥೆ ಬೇಕಾಗ್ತದೆ, ನಮಗೆ ತುಂಬ ಬೇಕಾಗ್ತದೆ. ಆದರೆ ನಾವು ಇದನ್ನು ಏನು ಮಾಡ್ಬೋದು? ಕರ್ನಾಟಕ ಸರ್ಕಾರ ಕಾಸರಗೋಡಿಗೆ ಸಂಬಂಧಿಸಿದಂತೆ ತುಂಬ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಕಾಸರಗೋಡಿನ ಸಾಹಿತ್ಯಕ ಚಟುವಟಿಕೆಗಳಿಗೆ ಆಗಿರಬಹುದು, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆಗಿರಬಹುದು, ತುಂಬ ಅನುದಾನಗಳನ್ನು, ಶಾಶ್ವತ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲ, ಸಾಧ್ಯ ಆದರೆ ಕಾಸರಗೋಡಿನಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡುವುದಕ್ಕೆ ಯಾವುದಾದ್ರೂ ಒಂದು ನೆಲೆಯಲ್ಲಿ ಒಂದು ಶಾಶ್ವತ ಅನುದಾನವನ್ನು ಬಿಡುಗಡೆ ಮಾಡುವುದಕ್ಕೆ, ಒಂದು ಪ್ರತ್ಯಕ್ಷ ನೆಲೆಯಲ್ಲೋ ಪರೋಕ್ಷ ನೆಲೆಯಲ್ಲೋ ಮಾಡುವುದಕ್ಕೆ ಅಥವಾ ಮಾಡಿಸಿಕೊಳ್ಳುವುದಕ್ಕೆ ಕಾಸರಗೋಡಿನದಂತಹ ನಮಗೆ ಸಾಧ್ಯವಾಯಿತು ಅಂತಾದರೆ ಅದು ಕಾಸರಗೋಡಿನ ಶೈಕ್ಷಣಿಕ ಮತ್ತು ಕಾಸರಗೋಡಿನ ಒಟ್ಟು ಸಂಸ್ಕೃತಿಯನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಬಲ್ಲಂತಹ ಬಹುದೊಡ್ಡ ಸಾಧ್ಯತೆ ಆಗುತ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಇಷ್ಟನ್ನು ಹೇಳ್ತಾ ನಾನು ಸತ್ಯಕ್ಕೂ ನಾನು ಹೇಳಿರುವಂಥದ್ದು ಮೇಲಿನಿಂದ ಕೆಲವು ವಿಷಯಗಳನ್ನು ಹೆಕ್ಕಿ ಹೇಳಿರುವಂಥದ್ದು. ಇಷ್ಟನ್ನು ಹೇಳ್ತಾ ನನ್ನ ಮಾತುಗಳನ್ನು ನಾನು ಕೊನೆಗೊಳಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ತೆಕೇಕರ್ ಸರ್ ಇದ್ದಾರೆ, ಪ್ರೊಫೆಸರ್ ನಮ್ಮ ಶ್ರೀನಾಥ್ ಸರ್ ಇದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಗುರುತಿಸ್ತೇನೆ. ಅಂತೆ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಭಾರತ ಮಾತೆಗೆ ಜಯವಾಗಲಿ, ಕನ್ನಡ ಭುವನೇಶ್ವರಿಗೆ ಜಯವಾಗಲಿ. ವಂದನೆಗಳು. ನಮ್ಮನ್ನು ಒಂದಷ್ಟು ಹೊತ್ತು ಗಂಭೀರ ಚಿಂತನೆಗೆ ಒಳಪಡಿಸಿದ, ಗಡಿನಾಡಿನಲ್ಲಿ ಶಿಕ್ಷಣದ ಬಗ್ಗೆ ಎದುರಿಸುವ ಸಮಸ್ಯೆ ಹಾಗೂ ಸವಾಲುಗಳ ಬಗ್ಗೆ ಗಂಭೀರವಾಗಿ ವಿಷಯವನ್ನು ಮಂಡಿಸಿದ ಶ್ರೀ ಕಾರ್ತಿಕ್ ಪಡ್ರೆ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಭಾಷೆಯ ಬಗ್ಗೆ ಮಾತನಾಡಲಿರುವವರು ಡಾಕ್ಟರ್ ರತ್ನಾಕರ್ ಮಲ್ಲಮೂಲೆಯವರು. ಯಾಕೆಂದರೆ ಉತ್ಸವಗಳು ನಿರಂತರ ನಡೀತದೆ. ಕಾಸರಗೋಡಲ್ಲಿ ಅಂತೂ ಪುರುಸೊತ್ತೇ ಇಲ್ಲ. ಆದರೆ ಸಮಸ್ಯೆಗಳಾಗಿಯೇ ಉಳಿದಿವೆ. ರಚನಾತ್ಮಕವಾದಂತಹ, ಕ್ರಿಯಾತ್ಮಕವಾದಂತಹ ಪ್ರಕ್ರಿಯೆಗಳು ನಡೀಬೇಕು. ಅದಕ್ಕೆ ಇವು ಮೂಲಭೂತವಾಗಿ ಕಾರಣ ಆಗಬೇಕು. ಸಾಂಸ್ಕೃತಿಕ ಮತ್ತು ಕ್ರಿಯಾತ್ಮಕ ಅದು ನಡಿಬೇಕು ಅಂತ ಬಯಸುವವರಲ್ಲಿ ನಾನು ಒಬ್ಬ. ಕಾಸರಗೋಡು ನಮ್ಗೆ ಗೊತ್ತಿದೆ, 1823ರವರೆಗೆ ಒಂದು ಗಡಿಯಾಗಿತ್ತು. 1863 ಆ ಕಾಲಘಟ್ಟದಲ್ಲಿ ಒಂದು ಗಡಿಯಾಗಿತ್ತು. 1923 ಆ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಗಡಿ. 1956ರ ನಂತರ ಮತ್ತೊಂದು ದೊಡ್ಡ ಗಡಿ. ಹೀಗೆ ಈ ಮೊದಲಾದ 3 ಗಡಿಗಳಿಗೆ ಅದನ್ನು ಒಪ್ಪಿಕೊಳ್ಬಹುದಿತ್ತು ನಾವು. ಬ್ರಿಟಿಷರು ಅವರ ಅಧಿಕಾರಕ್ಕೆ ಬೇಕಾಗಿ, ಅವರ ಅಧಿಕಾರವನ್ನು ವಿಕೇಂದ್ರೀಕರಣ ಮತ್ತು ಸ್ವಲ್ಪ ಸುಲಲಿತ ಮಾಡಲಿಕ್ಕೆ ಬೇಕಾಗಿ ಮಾಡಿದಂತಹ ವ್ಯವಸ್ಥೆ. ಆದರೆ 1956ರ ಗಡಿ ಅದು ನಾವೇ ಮಾಡಿಕೊಂಡದ್ದು, ಪ್ರಜಾಪ್ರಭುತ್ವ. ಅದು ಮಾತ್ರ ತುಂಬ ಪ್ರಳಯಾಂತಕಾರಿ ಆಗಿ ಪರಿಣಮಿಸಿತು. ಅದರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ, ಅದರ ಬಗ್ಗೆ ನಿಮಗೆಲ್ಲ ಗೊತ್ತು. ಯಾಕೆ 1956ರ ಗಡಿ ತೀರ್ಮಾನ ಹಾಗೆ ಆಯಿತು ಅಂತ ಹೇಳಿದ್ರೆ, ಕನ್ನಡದ ಒಂದು ಕೇಂದ್ರ ಸ್ಥಳ, ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಒಂದು ಸ್ಥಳ ಕೇರಳಕ್ಕೆ ಹೋಯಿತು. ಕೇರಳಕ್ಕೆ ಹೋದ ನಂತರ ಆದಂತಹ ಬದಲಾವಣೆಗಳು ಭಾಷೆಯ ಮೇಲೆ ಅದು ತುಂಬ ಅಪಾಯಕಾರಿಯಾಗಿ ಪರಿಣಮಿಸಿತು. ಇವತ್ತು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವುದು ಅದರ ಬಗ್ಗೆ. ಆ ಮೊದಲು ಬ್ರಿಟಿಷರು ಗಡಿಗಳನ್ನು 3 ಸಲ ತೀರ್ಮಾನ ಮಾಡುವಾಗಲೂ ತುಂಬ ಎಚ್ಚರಿಕೆ ವಹಿಸಿದ್ರು. ಆದರೆ ನಾವು ಅಂತ ಹೇಳುವಂಥದ್ದು ನಾವೇ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದ ತೀರ್ಮಾನ ಮಾಡುವಾಗ ನಾವು ತುಂಬ
ಆಲೋಚನೆ ಮಾಡದೆ ಮಾಡಿದೆವು, ಅಥವಾ ಯಾವುದಾದ್ರೂ ರಾಜಕೀಯ ಪಿತೂರಿ ಕೂಡ ಅದಕ್ಕೆ ಕಾರಣ ಆಯಿತು. ಅದರಲ್ಲಿ ನಮ್ಗೆ ಗೊತ್ತಿದೆ, ಅದರ ಬಗ್ಗೆ ನಾನೇನು ಹೆಚ್ಚು ಮಾತನಾಡುವುದಿಲ್ಲ. ಭಾಷೆಯ ಸಮಸ್ಯೆ ಹೇಗಿದೆ ಕಾಸರಗೋಡಲ್ಲಿ ಮತ್ತು ಏನು ಪರಿಹಾರ ಅಂತ ಹೇಳುವುದಕ್ಕೆ ಪರಿಹಾರ ಇಷ್ಟೇ, ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಪ್ರಾಮಾಣಿಕವಾಗಿ ನಮ್ಮ ಮನೆಯಲ್ಲಿ, ಹೊರಗೆ ಅಲ್ಲ, ಭಾಷಣದಲ್ಲಿಯೋ ಪುಸ್ತಕದಲ್ಲಿಯೋ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮೊಳಗೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು. ಅದರ ನಂತರ ಸಮಾಜವೋ ಸರ್ಕಾರವೋ ವ್ಯವಸ್ಥೆಯೋ ಸಂವಿಧಾನವೋ ಕಾನೂನೋ ಏನೋ ಅದನ್ನು ಅಳವಡಿಸಿಕೊಳ್ಳದೆ ನಾವು ಒಂದಷ್ಟು ಕೂಗೆಬ್ಬಿಸಿ ಹೋರಾಟ ಮಾಡಿ ಏನೂ ಫಲ ಇಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ.